ಉಜ್ರೆ ಕರಾವಳಿ ತಂಡ ಶ್ರೇಷ್ಠ ತಂಡಗಳಾಗ ಬರುವಾಗ ಇದು ಬಂಡವಾಳ ತಾಲೂಕಿನ ಅಪ್ರತಿಮ ತಂಡದಾಗವರ ಯುಗ ಕುಕ್ಕಾದ ಉಜಿರ ಕುಕ್ಕಾಜ ಉಜಿರ ಕುಕ್ಕಾಜ ಬೆಳಕು ಬರಲಿ. ಆಹಾ, ಆಧುನಿಕ ಕಬಡ್ಡಿಯ ಮಹೇಶರೇ ಡನ್. Yes, now first call for match number 3. ಪಟ್ಕಾಸೆಯಿಂದ ದಾಳಿ. ಬಂಧುಗಳ ಇವತ್ತು 50,000 ಸ್ಪರ್ಧೆ ಇಲ್ಲಿ ನಡೀತಾ ಇದೆ. ಮಾರ್ಚ್ ತಿಂಗಳ 8ನೇ ತಾರೀಕಿನಂದು ಕಾಸರಗೋಡು ಬದಿಯಡ್ಕ ಸಮೀಪದ ಪಿಲಾಂಕಟ್ಟೆಯಲ್ಲಿ 50,000 ಪ್ರಥಮ ನಗದಿಗಾಗಿ ದೊಡ್ಡ ಕಬಡ್ಡಿ ಇದೆ. ಮಾರ್ಚ್ 8 ಶುಕ್ರವಾರ ಬದಿಯಡ್ಕ ಪಿಲಾಂಕಟ್ಟೆಯಲ್ಲಿ. ಜೊತೆಗೆ ಮುಂದಿನ ಮಾರ್ಚ್ 2ನೇ ತಾರೀಕಿನ ದಿವಸ ಬೈಂದೂರಿನಲ್ಲಿ 50,000 ನಗದು ಪುರಸ್ಕಾರದ ಮುಕ್ತ ವಿಭಾಗದ ಕಬಡ್ಡಿ. ಇಂತ 50,000 ಬರೋ ಮಾಮೂಲಿ ಅದೇ ಮಾಮೂಲಿ ಆಗಬೇಕು ಪ್ರತಿ ಕಡೆಟ್ಲು ಕಡೆ ಶಿವಾಲಯಕ್ಕೆ ಪ್ರೈಸ್ 15,000 ಪ್ರೈಸ್ ಸ್ವಲ್ಪ ವ್ಯವಸ್ಥೆ ಮಲ್ಪ ಪೂರ ಮಲ್ಪ ಬೇರೆ ಟೀಮ್ ಬೋರ್ಡೆ ಕರೆಕ್ಟ್ ಟೈಮ್ ಬರ್ಬೋದು. ಓಪನ್ ಮ್ಯಾಚ್ ಮಸ್ತ್ ಕಡಿಮೆ ಆಗ್ಬಿಟ್ಟು ನೆಕ್ಸ್ಟ್ ಇಯರ್ ಬಂದ್ಬಿಡ್ದಾಂಡ ಆಲ್ಮೋಸ್ಟ್ ಟೀಮ್ ಪೂರ ಕರೆಕ್ಟ್ ಟೈಮ್ ಬರ್ಬೋದು. ಈ ಟೀಮ್ ಸಂಖ್ಯೆ ಕಡಿಮೆ ಆಗ್ತದೆ ಬಂತು ನಾವು ಈರ್ ಬೋರ್ಡೆ ಮೈನ್ ಮಾನವನ ಬಂಧನ. ಕಡೆ ಶಿವಾಲಯದಲ್ಲಿ ಬರುವ ಮಾರ್ಚ್ ತಿಂಗಳ 2ನೇ ತಾರೀಕು ಶನಿವಾರದಂದು ಬೆಳಗಿನಿಂದ 55 ಕಿಲೋ ವಿಭಾಗದ ಕಬಡ್ಡಿ ಇದೆ. ಸಾಯಂಕಾಲದಿಂದ ಮುಕ್ತ ವಿಭಾಗದ ಕಬಡ್ಡಿ ಇದೆ. ಬನ್ನಿ ಸಮೀಪದ ಬಂಟ್ವಾಳದ ಕಡೆ ಶಿವಾಲಯ. ಅದೇ ರೀತಿಯಲ್ಲಿ ಮಾರ್ಚ್ 7ನೇ ತಾರೀಕಿನ ದಿವಸ ಉಡುಪಿಯ ಉಚ್ಚಿಲದಲ್ಲಿ 65 kg ವಿಭಾಗದ ಜೊತೆಗೆ 21ರ ವಯೋಮಿತಿಯ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆಗಳು. ಕಮಲ ನಾಸಿಕ್ ಮೂಲಕ ದಾಳಿ ಮುಂದುವರಿದ ಅಂಕಣದಲ್ಲಿ ನವಯುಗ ಕುಕ್ಕಾಸೆಯ ವಿರುದ್ಧವಾಗಿ ಎಸ್ಡಿಎಂ ಉಜಿರೆ. ಚೆನ್ಮೈ ಭಾಗೌಜಿ ಕಾರ್ನರ್ ವಿಭಾಗದಲ್ಲಿ ಜೀವನ್ ತಡೆಯಾಗಿ ನಿಂತ ಆಟಗಾರ ಸಂಘಟಿತವಾದ ಬಲ. ತಡ ಮಾಡದೆ ಒಡನೆ ರೆಡಿಯಾಗುವಂತೆ ಸಿದ್ಧಗೊಳ್ಳುವಂತೆ ಪಟ್ಲಾ ಫ್ರೆಂಡ್ಸ್ ಕಲ್ಲೀಗ ಆದಿಶಕ್ತಿ ಮಿತ್ತೂರು ತಂಡಕ್ಕೆ ಕರೆ. ಆ ಪಂದ್ಯದ ತರುವಾಯ ಎನ್ಎಂಸಿ ಸುಳ್ಯ ಬ್ರದರ್ಸ್ ರೇಂಜಾ ತಂಡಗಳ ನಡುವೆ 4ನೇ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಅವಧಿಯಲ್ಲಿ ಎಂತ ಟ್ಯಾಕಲ್ ಇದು! ಪ್ರಯತ್ನ ನೋಡಿ, 3 ಆಟಗಾರರ ಮಧ್ಯೆ ಧನುಷನ ಪ್ರಯತ್ನ ಮುಂದುವರಿಯಲು ಆರಂಭಿಸಿದ ಸ್ಟ್ರಗಲ್ ನಲ್ಲಿರುವ ಆಟಗಾರ. ಎಂತ ಟ್ಯಾಕಲ್ ಅಲ್ವ ದಿವಾಕರ್ ಅವರ? ಖಂಡಿತವಾಗಿಯೂ ಅದೊಂದು ಮಿನಿ ಹಗ್ಗ ಜಗ್ಗಾಟವಾಗಿತ್ತು. ಮಿತ್ತೂರು ತಂಡದ ನಾಯಕ ಒಮ್ಮೆ ಇತ್ತ ಕಡೆ ಬರುವಂತೆ. ಮಿತ್ತೂರು ಆದಿಶಕ್ತಿ ಮಿತ್ತೂರು ಈ ತಂಡದ ನಾಯಕನನ್ನ ಅಥವಾ ಯಾವುದಾದ್ರೂ ಆಟಗಾರನನ್ನ ನಾವು ಕರೀತಾ ಇದ್ದಾರ. ಬನ್ನಿ ಮಹೇಶಣ್ಣ ಇವರು ಮಿತ್ತೂರ್ದಾರೆ. ಊರು ಫೋನ್ ಪೇನ ಮಿತ್ತೂರ
ಸ್ಪರ್ಧೆ ಆರಂಭದ ಅವಧಿಯಲ್ಲಿದ್ದೇವೆ. ನವಯುಗ ಕುಕ್ಕಾಜೆ ಅತ್ತಾಜೆ ಅವರೇ, ಒಂದು ಕಾಲದಲ್ಲಿ ಕುಕ್ಕಾಜೆ ಪರಿಸರ ಅಂದ್ರೆ 5-6-7 ತಂಡಗಳ ಒಂದು ಊರಾಗಿತ್ತು ಕುಕ್ಕಾಜೆ ಕಲ್ಪನೆ ಪರಿಸರ. ಚೇತನ್ ಮೂಲಕವಾಗಿ ದಾಳಿ ಮುಂದುವರಿಯುತ್ತಾ ಅಂಕಣದಲ್ಲಿ ನವಯುಗ ಕುಕ್ಕಾಜೆಯ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿಸಲಾಗ್ತಾ ಇದೆ. ಪ್ರಬಲ ತಂಡಗಳ ಮಧ್ಯೆ ಹೋರಾಟ. ಮುಂದಿನ ಅವಧಿಯಲ್ಲಿ ಅನೇಕ ನಲ್ಲಿ ದಾಳಿ ಮುಂದುವರಿಯುತ್ತಾರೆ. ಇದು ಮಾಡು ಇಲ್ಲವೇ ಮಡಿ ದಾಳಿ ಅಂಕಣದ ಒಳಭಾಗದಲ್ಲಿದೆ. ಸ್ಪಷ್ಟತೆಯ ಡಿಫೆನ್ಸ್ ವಿಭಾಗದ ಮೂಲಕ ಜೀವನ್ ಅದ್ಭುತವಾದ ಪರಾಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಜೊತೆಯಾದ ಚಿನ್ಮಯ್ ನಿರಂತರವಾದ ಮುನ್ನಡೆ ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಎಸ್ಡಿಎಂ ಉಜಿರೆ. ಮತ್ತೆ ಧನುಷ್ ಕರೆಂಕಿ ದಾಳಿಯಲ್ಲಿ ಶ್ರೇಷ್ಠ ಹೋರಾಟವನ್ನು ಮುಂದುವರಿಸಿಕೊಳ್ಳಲೇಬೇಕಾದ ನಿರೀಕ್ಷೆಯ ಆಟ. ಗಳಿಕೆಯೊಂದಿಗೆ ಮರಳುವ ವೇಳೆಯಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳಲಾರಂಭಿಸಿದ ಎಸ್ಡಿಎಂ. 6-3 ಸ್ಪರ್ಧೆ ಇದೆ.